ಕಾಲೇಜ್ ಬದಿ ಹೋಗಿ ಬರ್ಕ ಒಂದು ಹೋಗಿ ಮುಗಿಸ್ಕೊ ಬಂದ್ರೆ ತಟ್ರಾಗ್ಲಿ ತಪ್ಪದಂಗೆ ಆದಂಗೆ ಇಲ್ಲಿ ಇವತ್ತು ಹೋಗಿ ಸರಿ ಬೈದು ಬತ್ತೆ ಇನ್ನು ನಮ್ಮ ಸಾಹಸಕ್ಕೆ ಒಪ್ಕಾಗ ಮೆಸೇಜ್ ಇರಲಿ ನನ್ನ ನಂಬರೇ ಡಿಲೀಟ್ ಮಾಡ್ಕೊ ಹೆಂಗೆ ಒಂದು ಹಣಿ ಬರ ಸಿಕ್ಕ ಕಣ್ಣೇನೋ ನಾನು ಥೋ ನನಗೂ ಗೊತ್ತಾಯಿಲ್ಲೇ ಇಲ್ಲ ಏನೋ ಬೇಜಾರಿಗೆ ಚಾಟ್ ಮಾಡ್ತೇ ಕಂಡೆ ರಾತ್ರಿ ಪೂರ ಇನ್ನಿದು ಒಳ್ಳೇದಲ್ಲಪ್ಪ ನಂಗೆ 2 ಮಕ್ಕಳಿದ್ದು ನನ್ನ ಹೆಂಡತಿ ಬರ್ತಿದ್ದಾಳೆ ನಾ ಮಾಡೋದು ನನಗೆ ಸರಿ ಅನ್ಸುತ್ತಾ ತಪ್ಪು ನಾ ಗದ್ದೆ ಬದಿಗೆ ಒಂಚೂರು ಹೋಗಿ ಬತ್ತೆ ಎಂಥರ ಬೇಕಿದ್ದಿತ್ತ ಮನೆಗೆ ತರಕಾರಿ ಎಂಥರ ಬೇಕಾ ಮಾರ್ಕೆಟಿಗೆ ಹೋಗಿ ತರಕಾರಿ ತಪ್ಕಪ್ಪಲ್ದ ಗದ್ದಿಗೆ ಹೋಗಿ ತರಕಾರಿ ತಪ್ಕತ್ತ ಅಯ್ಯೋ ದೇವ ನನ್ನ ಮಂಡಿ ಹಾಳಾಯ್ತು ಮಾತ್ರ ಫಸ್ಟು ಹೆಣ್ಣಿ ನೋಟಿ ಮಾತಾಡ್ಕೊಂಡು ಬಿಡ್ಸ್ಕೊಬರ್ಕ ಇವತ್ತು ರಾಕ್ಲಿ ಬೇಡ ಫಸ್ಟ್ ಹೋತೆ ಯಾರೊಟ್ಟಿ ಮಾತಾಡಿಸಿ ಇಲ್ಲಿ ಹೊತ್ತೆ ಅಂತ ಹೇಳೋದಿಲ್ಲ ಈಗ ಸುದ್ದಿ ಮಾಡ್ತಿದ್ದಂಗೆ ಹೋಗ್ಬಿಡ್ತೆ ಮಂಜಣ್ಣ ಬನ್ನಿ ಕಾರ್ ನಿಲ್ಸಿದೆ ಎಷ್ಟು ಇಬ್ರು ಇಳಿತಿದ್ರ ಪಟ್ಟ ಹೋಯ್ಬಪ್ಪ ನಂಗೊಂಚೂರು ಬೇರೆ ಕೆಲಸ ಇತ್ತು ಮಾರ್ರೆ ಎಂತ ಮಾರ್ರೆ ಅಷ್ಟು ಸೀಕ್ರೆಟ್ ಬನ್ನಿ ನನಗೂ ಜೋರು ಕ್ಯೂರಿಯಾಸಿಟಿ ಆಯ್ತು ನಿಮ್ದು ಅಂತ ಅನ್ಕೊಂಡೆ ಎಂತ ಮಾರ್ರೆ ನೀವು ಮೋದಿಗಿದ್ಯಾರ ಹೆಂಗೆ ಬೇರೆ ಓ ಬಿಡ್ತಾನೆ ಮರೆಯ ಅದೊಂದು ಬಾಕಿ ಎಂಥ ತಮಾಷೆನಿಂದ ಬರೀ ಬ್ಯಾಡ್ದಿದ್ದು ತಮಾಷೆ ಮಾಡೋದು ಸುಮ್ಮನೆ ಖುಷಿಯಲ್ಲಿ ಹೇಳ್ದೆ ಮಾರ್ರೆ ಬನ್ನಿ ಎಂತ ಐತೆ ಓಸಿಗಿಸಿ ಕೊಟ್ಟಿರಿಯಾ ಹೋಯ್ತ ದುಡ್ಡು ಕೋಳಿಪಡಿಗೆ ಸುಬ್ಬಣ್ಣ ಒಪ್ಪದ್ಬಿಟ್ರೆ ನೀವು ಹಂಗಿಂದೆಲ್ಲ ಕಾಣಲಪ್ಪ ನಾನು ಅವರು ಇಷ್ಟಪಟ್ಟು ಟೆನ್ಷನಾಗಿದ್ದರೆ ಮತ್ತೆ ಅಂತ ಇರುತ್ತೆ ದುಡ್ಡು ಗಿಡ್ಡು ಹೊರ ಇರುತ್ತೆ ಮತ್ತೆಂತ ಟೆನ್ಷನ್ ನಿಮಗೆ ಎಂತ ಇಲ್ಲ ಮರೆಯ ತಲೆ ಬಿಸಿ ಅಂತ ಇಲ್ಲ ಒಂಚೂರು ಅರ್ಜೆಂಟ್ ಕೆಲಸ ಇತ್ತು ಪೇಟೆಲ್ ಒಂಚೂರು ಅರ್ಜೆಂಟ್ ಕೆಲಸ ಇತ್ತು ಕಡೆ ಸಿಗ್ತೆ ನನಗೆ ಹೇಳ್ದವು ಸಿಗ್ತೇನೆ ಕಪೋಷ ಎಂತ ಮಾಡೋದು ಮರೆಯ ಈ ಕೆಲಸದೊಳಗೆ ಆತಿಲ್ಲ ಮರೆಯ 1-2 ಎಲ್ಲ ನಾನೇ ಕಣ್ಕಲ್ಲ ನೀನು ಹೋಗು ನಾ ಮತ್ತೆ ಸಿಗ್ತೇನೆ ನಿಂಗೆ ಫೋನ್ ಮಾಡ್ತೇನೆ ನನಗೆ ನಮ್ಮನೆ ಟೆನ್ಷನ್ ಇಲ್ಲ ಇದ್ರಿ ಅಲ್ಲ ಮಂಜಣ್ಣ ಅಷ್ಟು ಟೆನ್ಷನ್ ಇದೆಯಾ ಅಂತ ಕೆಲಸ ಮಾರ್ರೆ ಹೇಳಿನಿ ನನ್ನ ಹತ್ರ ಎಂತ ನಾನೆಂಥವ್ರು ಹೆಲ್ಪ್ ಬೇಕಾದ್ರೆ ಮಾಡುವ ಹಂಗಾರೆ ಎಂತ ಐತೆ ಅಲ್ಲ ಶ್ಯಾಮಲಕ್ಕ ಎಷ್ಟು ದಿನ ಆದ್ಮೇಲೆ ಬರ್ತಿದ್ರು ಮಾರ್ರೆ ನಮಗೆ ಸಣ್ಣ ವಯಸ್ಸರಿಗೆ ಗೊತ್ತಾಯ್ತು ಹೆಂಗೆ ಅನ್ಸುತ್ತೆ ಏನು ಅನ್ಕೊಂಡು ನೀವು ಬಿಟ್ಟು ಹೋತೆ ಅಂತೀರಿ ಅಲ್ಲ ಪಾಪ ಬೇಜಾರು ಮಾಡ್ಕೊಂತಿಲ್ಲ ಇವ್ರು ಒಂದು 5 ನಿಮಿಷ ಮಾತಾಡಿಸಿ ಹೋಯ್ನಿ ಆಮೇಲೆ ಮಾತಾಡಿಸ್ದೆ ಹಂಗೆ ಮನೇಲೆಲ್ಲ ಇದ್ರು ಮಾತಾಡೋಕೆ ಶ್ಯಾಮಲ್ನಿಗೆ ಅಲ್ಲ ಹೆಣ್ಣಿಗೆ ಹಂಗಲ್ಲ ಹೆಣ್ಣ ಯಾವ ಹೆಣ್ಣು ಮಾರ್ರೆ ಯಾವ ಹೆಣ್ಣಿಗೆ ಯಾರೂ ಇಲ್ಲ ಎಂತ ಹೇಳ್ತಿದ್ರಿ ಮಂಜಣ್ಣ ಎಂತ ಕತ್ತಿ ಅಂತ ನಿಮ್ದು ಎಂತ ನಾ ಹೇಳಿಯಲ್ಲ ನನಗೀಗ ಪುರ್ಸೋತಿಲ್ಲ ಮರೆಯ ನಾ ಕಡೆ ನಿಂಗೆಲ್ಲ ಹೇಳ್ತೆ ನಾನು ನಿಮ್ಮ ಮಧ್ಯ ಮೇಲೆ ಸಿಗ್ತೆ ಬಿಡಿಗೆ ತಾಯಿ ಬಿಡೆ ನಂಗೆ ಬೇಗ ಹೋಯ್ಕ ಮರೆ ಬಿಡ್ತೆ ಬನ್ನಿ ಅದು ಎಲ್ಲಿಗೆ ಹೋಯ್ಕ ಬಿಡ್ತೆ ನಾನು ಕಾರಾಗೆ ಬಿಡ್ತೆ ಬನ್ನಿ ಬೇಡ ನಾನು ಬೈಕಲ್ಲಿ ಹೋತೆ ನಾನು ಒಂಚೂರು ಒಳ್ದಾರಿ ನಾನು ಹೋತೆ ಕಾಲೇಜ್ ಇರುತ್ತೋ ಮರೆಯ ಹೋಗ ಈಗ ಆಲ್ರೆಡಿ ನಮಗೋಸ್ಕರ ಈಗಲ್ಲೆಲ್ಲ ಹೋಗಿ ಬಂದದ್ದಾಯ್ತು ನೀನು ಮತ್ತೆಂತಕ್ಕೆ ಬೇಡ ನಾ ಹೋಗಿ ಎಲ್ಲ ಮಾಡ್ಕೊಬತ್ತೆ ಹೆಂಗಿದ್ರಿ ಹುಷಾರಿದ್ರಿ ಅಲ್ದ ಎಷ್ಟು ದಿನ ಆಯಿತು ಸಾರಿ ನಿಮ್ಮ ಫೋನೇ ನಾನು ಎತ್ತಲಿಲ್ಲ ಹಾಂ ಅಡಿಲ್ ಫೋನ್ ಎತ್ತಿರಡಿಲ್ಲ ಎಂತ ಇಲ್ಲ ಈಗ ಅಡ್ಡಿಲ್ಲ ಒಳ್ಳೇದಾಯ್ತಾ ಅಂದರೆ ಈ ಫೋನಿದೊಂದು ಗಲಾಟೆ ಅನ್ಕೊಂಡೆ ನಾ ಕಡೆ ಸಿಗ್ತೀನಿ ನಿಂಗೆ ಈಗ ಪುರ್ಸೊತ್ತಿಲ್ಲ ನಂಗೆ ಒಂಚೂರು ಕೆಲಸ ಇತ್ತು ಕಡೆ ಬಂದು ಮಾತಾಡ್ಸ್ಬೇಕಾ ಬೇಜಾರು ಮಾಡ್ಕೊಂಡ್ಬಿಡ ನಾವೆಂತಕ್ಕೆ ಮುದ್ದಿಗೆ ಸುಮ್ಮನೆ ತೊಂದರೆ ಕೊಡೋದು ಇಷ್ಟು ದಿನ ಆರಮೇಲೆ ಮೀಟ್ ಆಗ್ತಿದ್ರೆ ನಾವು ಒಂಚೂರು ಕಾರ್ ಹತ್ರ ಹೋಗಿ ಕೂತ್ಕಂತೆ ಸಾವಿತ್ರಮ್ಮ ಎಂತ ಮಾಡ್ತಿದ್ರು ಕಾಂಬ ನಾ ಬತ್ತೆ ಶ್ಯಾಮಲಕ್ಕ ನಾ ಈಚೆ ತಿರ್ಕೊಂಡಿದ್ದೆ ನಾ ಬತ್ತೆ ಮಂಜಣ್ಣ ಬತ್ತೆ ಸುಮ್ಮನೆ ಮಂಜಣ್ಣ ನಾಟಕ ಮಾಡು ಹೆಂಡ್ತಿನ ಕಂಡದೇ ಬಾಯಿ ಬಿಟ್ಕ ಸುಮ್ಮನೆ ನಿಂತಿರು ಎಲ್ಲ ನಾಟಕ ನನ್ನ ಮೀಟ್ ಮಾಡ್ಕೊಂಬ್ರು ಒಟ್ರಾಶಿ ಹೊರಗೆ ಹೋದ್ರೆ ಮತ್ತೆ ಅಂತದ ಮುಖ ಕಂಡ್ರು ಗೊತ್ತಿಲ್ಲ ಎಲ್ಲಿ ಹೊತ್ತೆ ನಾ ಈಗ ಎಲ್ಲಿ ಒಪ್ಕೊಬಿಡೋದಿಲ್ಲ ಬನ್ನಿ ನೀವು ಒಳ ಬನ್ನಿ ಮಾತಾಡ್ತೀನಿ ಒಟ್ಟಿಗೆ ನಂಗೆ ಗೊತ್ತಿತ್ತು ನಿಮ್ಗೆ ನನ್ನ ಮೇಲೆ ಸಿಟ್ಟಲ್ದ ನಾ ಸಾರಿ ಕೇಳನಲ್ಲ ಮರ್ರೆ ಕೈ ಬಿಟ್ಟು ಶ್ಯಾಮಲ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ ನಾ ಮತ್ತೆ ಸಿಗ್ತೆ ಅಂತ ಹೇಳನಲ್ಲ ನಿಂಗೆ ಸಿಟ್ಟಲ್ದ ನಂಗೆ ಗೊತ್ತಿತ್ತು ಮತ್ತು ನಾನು ಇಷ್ಟಿನ ಫೋನ್ ಎತ್ತೀರೆ ಸಿಟ್ಟು ಬತ್ತಲ್ದೆ ನಿಮಗೆ ಶ್ಯಾಮಲ ಕೈ ಬಿಡು ನಿಮ್ಮ ಕಾಲಿ ಬೇಕಾದ್ರೆ ಬೀಳ್ತೆ ಈಗ ಮಾತ್ರ ಹೋಗ್ಬೇಡಿ ಸಿಟ್ಟು ಬರ್ಸ್ಬೇಡಿ ನೀವು ನಾ ಹೇಳ್ತಿದ್ನಲ್ಲ ತಪ್ಪದ್ದಾಯ್ತು ಅನ್ಕೊಂಡು ಆಯ್ಲಿ ಇನ್ನು ಮುಂದಾರು ಒಳ್ಳೆ ರೀತಿ ಇಪ್ಪ ನಾನು ಇನ್ನು ಯಾವತ್ತೂ ನಿಮಗೆ ರಾಗ್ಲಿ ಮಾಡೋದಿಲ್ಲ ಆಯಿತಾ ಈಗ ಹೋಯ್ಕೆಯ ನೀವು ನಂಗೆ ಗೊತ್ತಿತ್ತು ಎಲ್ಲ ಸಿಟ್ಟಿಗೆ ನೀವೀಗ ಹೋಗ್ತು ಅನ್ಕೊಂಡು ಎಲ್ಲಿ ಗೊತ್ತಿರಿ ಬನ್ನಿ ನಾನು ಬರ್ತೇನೆ ಮೊಟ್ಟಿಗೆ ಮೇಲೆ ಬಿಟ್ಟರೆ ಈಗ ಹಲ್ಪುರ ಉದ್ರಿ ಹೋಯ್ಕು ಹೇಳ್ತಿದ್ದೆ ಭಾಷೆ ಅರ್ಥತಿಲ್ಲ ಒಂದೇ ಸಮ ನಾಯಿ ಬೊಗಳ್ತಾನೆ ಇದ್ದಾಳು ಹೇಳ್ರು ಭಾಷೆ ಅರ್ಥತಿಲ್ಲ ನಂಗೆ ಈಗ ಬೇರೆ ಅರ್ಜೆಂಟ್ ಕೆಲಸ ಇತ್ತು ನಾ ಕಡೆ ಸಿಗ್ತೆ ಅನ್ಕೊಂಡೆ ಇಷ್ಟು ದಿನ ಎಲ್ಲಿಗೆ ಹೋಯ್ತೆ ನೀನು ಈಗ ಅರ್ಜೆಂಟ್ ಅಪ್ಪಕ್ಕೆ ಮಾತಾಡೋಕೆ ನಿಂಗೆ ಇಷ್ಟು ದಿನ ಜೀವ ಇರಲಿಲ್ಲ ನಿನಗೆ ಹೌದು ನಂಗೆ ಮಾತ್ರ ಇಷ್ಟು ದಿನ ಜೀವ ಇರಲಿಲ್ಲ ನೀವೆಲ್ಲಿ ಸತ್ತಿದ್ದೀರಿ ನನ್ನ ಹತ್ರ ಕೆಟ್ಟ ಮಾತೆಲ್ಲ ಆಡಿಸ್ಬೇಡಿ ನೀವು ಏನು ಮರ್ಯಾದೆ ಕೊಟ್ಟು ಒಳ್ಳೆ ರೀತಿ ಇನ್ಮೇಲಿಂದ ಅನ್ಕ ಬಂದರೆ ನೀವು ದೊಡ್ಡ ಗಂಡಸು ನೀವು ಹಾಂ ಎಷ್ಟು ದಿನದಿಂದ ಎಷ್ಟು ವರ್ಷದಿಂದ ಹೇಳ್ತಿದ್ದೆ ಬೇರೆ ಮನೆ ಮಾಡು ಅನ್ಕ ಒಂದು ಬೇರೆ ಮನೆ ಮಾಡ್ಕೊಂಡು ಇಪ್ಪು ಧೈರ್ಯ ಇಲ್ಲ ನಿಮಗೆ ನನಗೆ ಹೇಳೋಕೆ ಬಂದರು ಇಲ್ಲ ಅವ್ರ ಕಾಲಲ್ಲಿ ಬಿದ್ದೆ ನಾನು ಕಳಿಕಲ್ಲ ದಿನ ಎಷ್ಟಾರ ಜೀಪದ ಆಳ್ಕೊಂಡಂಗೆ ಬೆಳಗಿನ ರಾತ್ರಿ ಕೆಲಸ ಮಾಡ್ಕೊಂಡು ಇಲ್ಲಿ ಮನೇಲಿ ಬಂದು ಕೆಲಸ ಮಾಡ್ಕೊಂಡು ಸಾಯ್ಕಲ್ಲ ಅದೇ ನಿಮ್ಮ ಖುಷಿ ಅಷ್ಟು ಮಾಡೋ ನಂಗೆ 1 ರೂಪಾಯಿ ಕಾಮ್ಕಾತಿಲ್ಲ
ಹಾಗೆ ಬದುಕಲಿ ಅನ್ಕ ಕಾಣ್ತೀರಿ. ನಿಮ್ಗೆಂತೂ ಮರ್ಯಾದೆ ಮಾನ ಎಂಥದ್ದು ಇಲ್ಲ. ಎಂತ ಇಲ್ದಿರೋ ನಿಮ್ಮ ಅಪ್ಪ ನಡಿಯೇ ಇರ್ತೀರಿ. ನನಗೂ ಹಾಗೆ ಬದುಕಕ್ಕಂತ ಮಾಡ್ತೀರಿ. ಹೊಯ್ಲೆತ್ಲಾಗ ಅದಾಯ್ತು ಹೆಂಗೆ ಒಂದು ಜೀವನ ನಡೆಸ್ಕೊಂಡು ಹಪ್ಪಂದು ಬಂದರೆ ಇಲ್ಲಿ ಮಾತಾಡುವ ಒಂದು ನಿಮಿಷ ಅಂದ್ರೆ ನಿಮಗೆ ನನಗಿಂತ ಇಂಪಾರ್ಟೆಂಟ್ ಎಂತ ಇತ್ತು ಕಾಂಬ. ಹಂಗಾರೆ ಬಂದೊಂದು 5 ನಿಮಿಷ ನನ್ನೊಟ್ಟಿಗೆ ಮಾತಾಡೋ ಪುರ್ಸತ್ತಿಲ್ಲಲ್ಲ ನಿಮಗೆ. ನನಗೆ ನಿನ್ಗಿಂತ ಇಂಪಾರ್ಟೆಂಟ್ ವಿಷಯ ಇತ್ತು, ಅದಕ್ಕೆ ಹೋಗ್ತಿದ್ದೆ. ಎಂತಾಯ್ತು ಈಗ? ನೀನೇನು ಭಾಳ ದೊಡ್ಡ ಮಾರಾಣಿಯ, ನಿನಗೆ ಎಲ್ಲದು ಇಂಪಾರ್ಟೆನ್ಸ್ ಕೊಟ್ಕಂದ್ರೆ ಆತಿಲ್ಲ. ನಮಗೂ ನಮ್ಮ ಜೀವನ ಇರುತ್ತೆ. ಹೌದಾ, ನಿಮ್ಮ ಜೀವನ ನಿಮಗಿದ್ರೆ ನೀವು ಮದುವೆ ಅಂತ ಕಾಯ್ಕಿದಿತ್ತು. ಮದುವೆ ಅಂತ ಎಂತಕ್ಕೆ ಆತ್ರ? ಏನೋ ಗಂಡ ಹೆಂಡತಿ ಒಬ್ರು ಹೇಳ್ದಂಗೆ ಒಬ್ರು ಕೇಳ್ಕೊಂಡು ಇರ್ಕಂಡು ಆತ್ರ. ಅದು ಆತಿಲ್ಲ ಅಂದ್ರೆ ಮದುವೆ ಅಪ್ಕಾಗೈದಿತ್ತು. ನಿಮ್ಮ ಜೀವನ ನೀವು ಕಂಡ್ಕೊಂಡು ಇರ್ಕಿದಿತ್ತು. ಯಾರೋ ಪಾಪ ಬಡವ್ರು ಹೆಣ್ಣು ಸಿಕ್ತು ಅನ್ಕಂಡು ಕಟ್ಕೊಂಡ್ರಿ ಆಗಳ. ಹೆಂಗೋ ಹೇಳೋದೆಲ್ಲ ಕೇಳ್ಕ ಮನೇಲಿ ಬಿದ್ದಿರ್ತಾಳೆ ಅನ್ಕೊಂಡು. ಈಗ ಗೊತ್ತಾಯ್ತಲ್ಲ ಹಂಗಿಂದ ಅಲ್ಲ ಅನ್ಕಂಡು ಬೇಡ ಇದೆ ನಾನು ನಿಮಗೆ. ನಂಗೆ ಬೇಡ ಇದೆ. ಇವತ್ತು ಗೊತ್ತಾಯ್ತಲ್ದ ನಿಂಗೆ ನಾನು ಬೇಡ ಇದೆ ಅಂತ ಹೇಳಿ. ಬೇಡ ಅಂದ್ರೆ ಮೇಲೆ ಬೇಡ, ಹೋಗ ವಾಪಸ್. ಎಲ್ಲಿಗೆ ಹೋಯ್ದಿಯಲ್ಲ, ಇಲ್ಲ ಗಂಡನ ಬಿಟ್ಕೊಂಡು ಕಂಡರ ಮನೇಲಿ ಉಳ್ಕೊಂಡಿದ್ಯಲ್ಲ, ಅಲ್ಲೇ ಉಳ್ಕೊ. ಎಂತಕ್ಕೆ ಬರ್ಕಿದಿತ್ತು? ಅಲ್ಲೆಲ್ಲ ಪೂರೈಸಿ ಆಯ್ತಕ್ಕಂತ ಅಲ್ಲೆಲ್ಲ ಯಾಕೆ ತೂ ಮಾಡಿ ಹೊರಗೆ ಹಾಕ್ರೇನೋ, ಇನ್ನೆಲ್ಲೂ ಜಾಗ ಸಿಕ್ಕುದಿಲ್ಲ ಅನ್ಕ ಇಲ್ಲಿ ಬಂದಳೀಗ. ನಂಗೆ ಗೊತ್ತಿಲ್ಲ ನೀನು ಬಂಡವಾಳ ಎಲ್ಲ. ಎಂತ ಮಾತಾಡ್ತಿದ್ರಿ ನೀವು ಬಾಯಲ್ಲ? ಬಾಯ ಎಂಥದ್ದು? ಥೂ, ನಿಮ್ಮ ಜನ್ಮಕ್ಕಿಷ್ಟು ಅಲ್ಲ. ಹಾಗೆಲ್ಲ ಇದ್ದಿದ್ರೆ 2 ಮಕ್ಳು ಎಂತ ಮಾಡ್ಕೊಂಡ್ಕಿದ್ದಿತ್ತು ನೀವು. ಈಗ ಮತ್ತೆ ಪುನಃ ನಾನು ಮುಂಚಿನ ಕಡೆ ಮಾಡಿ ಹೋತೆ. ನಿಮ್ಮ ಸಾಹಸ ಯಾರಿಗೆ ಬೇಕಾಯ್ತು? ನನಗೂ ಸಾಕಾಯ್ತು ಈ ಮನೇಲಿ ಇದ್ದಿದ್ದು. ನಾವು ಹೇಳ್ದಂಗೆ ಎಂಥದ್ದು ನಡೀತಿಲ್ಲ, ಎಲ್ಲ ಅತ್ತಿ ಹೇಳ್ದಂಗೆ ನಡೀಕ. ಇನ್ನು ನೀವೊಬ್ರು ಕೈಲಾದಿದ್ದರ ಕಣಂಗಿದ್ರಿ. ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಕೈಲಾಯ್ತಿತ್ತು ನಮ್ರು, ಕೈಲಾಯ್ತಿತ್ತು ಅನ್ನ. ಮನೇಲಿ ಅಧಿಕಾರ ಇಲ್ದಿದ್ದವರು ಕೈಲಾದಿದ್ದವ್ರಿಗೆ ಸಮ. ಇವತ್ತು ಮಗಲ್ ತುರಿಸ್ತಿತ್ತು. ಹೌದು, ಕೊಟ್ಟರು ಕಾಣ 1-2 ಕೊಡೋದಿಲ್ಲ ಈಗ ನನಗೆ. ಇನ್ನು 4 ದಿನ ಹೇಳೋಕ್ಕಾಗ. ನೀನು ಹಂಗೆ ಕೊಡ್ತೆ ಕಣ್ಣು ನಿನ್ಗೆ ಇವಾಗ. ಕೊಡಿ, ನಂಗೆ ಹೊಡಿದೆ ಮತ್ತೆ ಯಾರಿಗೆ ಹೊಡಿತಿ? ಬೇರೆ ಯಾರು ನಿಮ್ಗೆ ಸಿಕ್ಕುದಿಲ್ಲಲ್ಲ. ಬೇರೆ ಯಾರು ನೀವು ಹೇಳೋದಕ್ಕೆ ಅಂತ? ನಾನೊಬ್ಳು ಕೇಳ್ಕಷ್ಟೇ ಕಟ್ಕೊಂಡು ತಪ್ಪಿ. ಹಾ ಬಿಡಿ. ಅಡ್ಪೇಲೆ ಹೇಳ್ತಾನೆ ಇದ್ದೆ. ನನಗೊಂಚೂರು ಪುರ್ಸೊತ್ತಿಲ್ಲ, ಈಗ ಅರ್ಜೆಂಟಲ್ಲಿದ್ದೆ, ಟೆನ್ಷನಲ್ಲಿದ್ದೆ ಅನ್ಕ ಅರ್ಥ ಮಾಡ್ಕೊಂತಿಲ್ಲ. ಒಂದೇ ಕಿರ್ಚಾಡೋದು, ಒಂದೇ ಮಾರ್ಕೊಂಡು ಇದೇ ಆಗಿ ಹೋಯ್ತು ಇವಳು ಕಟ್ಕೊಂಡಾಗಳಿಂದ. ಇದು 2 ಬಿಟ್ಟರೆ ಒಂದಿನ ಖುಷಿಲಿ ಮಾತಾಡೋದಿಲ್ಲ. ಅದು 2 ಬಿಟ್ಟು ಎಷ್ಟೊತ್ತಿಗೂ ದುಡ್ಡಿನ ರಾವು. ನೀವು ಬಿಟ್ಟಿಗೆ ಹೋಯೇ ಬಿಟ್ರೆ ಹಾಯ್. ನೀವೆಲ್ಲ ಎಂತ ಕಾಣ್ತಿದ್ರಿ? ಜಗಳ ಕಾಮ್ಕ ಎಂತ ಜಗಳ ಕಾಣ್ತೀರಿ? ನಮ್ದು ಈಗಷ್ಟೇ ಬಂದದ್ದು ಶುರು ಆಯ್ತು ಕಣಿದ ಜಗಳ. ಆರು ಈಗಳಿಗೂ ಹಿಂಗೆ ಹೊಡಿಲ್ಲ ಮಾರ್ರೆ. ಇವತ್ತು ಹೊಡೆದೇ ಬಿಟ್ರಲ್ಲ. ಅಷ್ಟು ಗೊಡಿ ಬಿಡಿ, ಅಷ್ಟು ಟೆನ್ಷನ್ ಎಂತದ ನನಗೆ ಅಂತೂ ಗೊತ್ತಿಲ್ಲ. ಮತ್ತದು ಎಂತ ಅನ್ಕ ಕಾಂಬ. ನೀವೆಲ್ಲ ವೀಡಿಯೋ ಕಾಣ್ತಿದ್ದಿದ್ರೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೀನಿ. ಮತ್ತು ಹೊಸದಾಗಿ ಕಾಣ್ತಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತು ನಿಮ್ಗೆ ಹೆಂಗೆ ಅನ್ಸ್ತು ಅನ್ಕ ಕಮೆಂಟ್ ಹಾಕಿ. ನಿಮಗೂ ಎಲ್ಲ ಬೇಜಾರಾಯ್ತಲ್ದ ನಂಗೆ ಅವ್ರು ಹೊಡೋದು.